ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ಹಿಂದಿನಿಂದಲೂ ಗಣೇಶೋತ್ಸವ ಮಾಡ್ತಾರೆ. ಆದ್ರೆ ಈಗ ಯಾಕೆ ಸಮಸ್ಯೆ ಕಾಣಿಸಿಕೊಂಡಿದೆ? ಅಲ್ಲಿನ ವಿಚಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲು ವಿಸಿ ಇದ್ದಾರೆ. ಹೊರಗಿನವರು ತಲೆ ಹಾಕಬೇಕಾದ ಅಗತ್ಯ ಇಲ್ಲ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯ ಫಲಿತಾಂಶ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳು ಸಮಸ್ಯೆಯಲ್ಲಿದ್ದಾರೆ. ಮುಂದಿನ ಶಿಕ್ಷಣ ಮತ್ತು ಉದ್ಯೋಗ ವಿಚಾರದಲ್ಲಿ ವಿದ್ಯಾರ್ಥಿಗಳು ತೊಂದರೆಯಲ್ಲಿದ್ದಾರೆ. ಆದರೆ ಈ ಬಗ್ಗೆ ಜನಪ್ರತಿನಿಧಿಗಳು ಯಾಕೆ ಮೌನ ವಹಿಸಿದ್ದಾರೆ ಗೊತ್ತಿಲ್ಲ ಎಂದು ಖಾದರ್ ಹೇಳಿದರು. ಅದು ವೈಸ್ ಚಾನ್ಸಲರ್ ತೀರ್ಮಾನ ತಗೊಳ್ತಾರೆ ಮತ್ತು ವೈಸ್ ಚಾನ್ಸಲರ್ ಅಕಾರ್ಡಿಂಗ್ ಟು ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಯೂನಿವರ್ಸಿಟಿ ಮಾಡಬೇಕು. ಯೂನಿವರ್ಸಿಟಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆಯಲ್ಲ, ಅದರಲ್ಲಿ ಔಟ್ಸೈಡರ್ಸ್ ಯಾರು ಇಂಟರ್ಫಿಯರ್ ಆಗಬಾರ್ದು. ಅಲ್ಲಿ ವೈಸ್ ಚಾನ್ಸ್ ಒಬ್ಬರಿದ್ದಾರೆ, ಅವರು ಆ ಒಂದು ಪರಿಸ್ಥಿತಿ ನೋಡಿಕೊಂಡು ತರುವಂಥ ವಿಚಾರ. ಬಟ್ ಅವ್ರು ಮಾಡುವಾಗ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಯೂನಿವರ್ಸಿಟಿ ಉಂಟಂತ ನೋಡುವಂಥ ಕೆಲಸ ಮಾಡಬೇಕು. ಅದು ತಪ್ಪಿದರೆ ಸರ್ಕಾರದ ಬಗ್ಗೆ ನೋಡಿಕೊಳ್ಬೇಕು. ಇದಿರುವಂಥ ವಿಚಾರ ಆಗಬೇಕಾದ್ರು. ನಮಗೇನಾಗಿದೆ, ವಿ ಶುಡ್ ಇಂಪ್ರೂವ್ ಯೂನಿವರ್ಸಿಟಿ. ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಅದರ ಒಂದು ಹಿಸ್ಟ್ರಿ ಇದೆ. ವಿ ವರ್ ಇನ್ ಎ ಗ್ರೇಡ್. ಲಾಸ್ಟ್ ಟೈಮ್ 2 years ಬ್ಯಾಕ್ ವಿ ಕೇಮ್ ಟು ಬಿ ಗ್ರೇಡ್. ಈಗ ಕಳೆದ ವರ್ಷ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ನೂ ಕೂಡ ಬರಲಿಲ್ಲ. ರಿಸಲ್ಟ್ ಬರದೆ ಅವ್ರು ನೆಕ್ಸ್ಟ್ ಕೋರ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ರಿಟೈರ್ ಆದಂಥ ಟೀಚರ್ಸ್ ಮಾಸ್ಟರ್ಗಳ ಪೆನ್ಷನ್ಗೆ ದುಡ್ಡಿಲ್ಲ, ಪೆನ್ಷನ್ ಕೊಡಲಿಕ್ಕೆ. ಯಾಕೆ? ಪೆನ್ಷನ್ ದುಡ್ಡನ್ನು ಇವರು ಕಾಂಟ್ರಾಕ್ಟ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಆ ಪೆನ್ಷನ್ ರಿಟೈರ್ ಆದ ಪೆನ್ಷನ್ಗೆ ಕಾಯ್ತಾ ಇದ್ದಾರೆ. ಯೂನಿವರ್ಸಿಟಿಯಲ್ಲಿ ಎಷ್ಟು ಟೀಚರ್ಸ್ ಮಾಸ್ಟರ್ ಇದ್ದಾರೆ ಗೊತ್ತುಂಟಾ?